ನಾನು ಪ್ರತಿಭಾ ಕುಳಾಯಿ, ರಾಜ್ಯ ಹಿಂದುಳಿದ ವರ್ಗದ ಆಯೋಗಗಳ ಸದಸ್ಯೆ ಆಗಿದ್ದೇನೆ. ನಾನು ಇವಾಗ ಇಲ್ಲಿ ಬೆಳ್ತಂಗಡಿಗೆ ಸಂಗೊಳ್ಳಿ ಈಗಷ್ಟೇ ನಮಗೆಲ್ಲ 2 ತಿಂಗಳಿಂದ ನಮಗೆ ಗೊತ್ತಿದ್ದ ಹಾಗೆ ಸುಮಂತ್ ಪ್ರಕರಣ ಎಲ್ಲರಿಗೂ ಗೊತ್ತಿದೆ. ಸೊ ಗ್ರಾಮಸ್ಥರೆಲ್ಲ ಸೇರಿ, ಪಂಚಾಯತ್ ಮೆಂಬರ್ಸ್ಗಳೆಲ್ಲ ಸೇರಿ ಇವತ್ತು ನನ್ನನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಆ ನಿಟ್ಟಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸೊ ಸುಮಂತ್ ಫ್ಯಾಮಿಲಿ ಜೊತೆ ಮಾತಾಡಿದ್ದೇವೆ. ತುಂಬ ಬೇಸರ ಅನಿಸ್ತದೆ. 2 ತಿಂಗಳಾದರೂ ಈ ಫ್ಯಾಮಿಲಿಗೆ ಇನ್ನೂ ನ್ಯಾಯ ಸಿಕ್ಕಲಿಲ್ಲ. ಅವನು ಯಾವ ರೀತಿ ಸಾವು ಅಪ್ಪಿರ್ಬೋದು, ಅವನು ಮರ್ಡರ್ ಆಗಿರ್ಬೋದು ಅಥವಾ ಸಹಜವಾದ ಸಾವು ಆಗಿರ್ಬೋದು. ಬಟ್ ಒಂದು ಸಣ್ಣ ಹುಡುಗನ ಒಂದು ಮರ್ಡರ್ ಮಿಸ್ಟ್ರಿ ಇದು ಸಾಲ್ವ್ ಆಗ್ತಾ ಇಲ್ಲ ಅಂದರೆ ತುಂಬ ಆಶ್ಚರ್ಯ ಅಂತ ಅನಿಸ್ತದೆ. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಫ್ಯಾಮಿಲಿಗೆ ಇನ್ನೂ ಅವ್ರಿಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಅವರು ತುಂಬ ಗೊಂದಲದಲ್ಲಿದ್ದಾರೆ. ಈಗಾಗಲೇ ನಾನು ಫ್ಯಾಮಿಲಿಯವ್ರ ಹತ್ರ ಮಾತಾಡಿಕೊಂಡು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ. ಅವರು ನೆಕ್ಸ್ಟ್ ವೀಕಲ್ಲಿ SP ಅವ್ರ ಹತ್ರ ಮುಕ್ತವಾಗಿ ಭೇಟಿ ಮಾಡಲಿಕ್ಕೆ ಅವ್ರಿಗೆ ಅಪಾಯಿಂಟ್ಮೆಂಟ್ ತೆಗೆಸಿ ಅವರನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿ. ಯಾಕೆಂದರೆ ಇಲ್ಲಿ ಫ್ಯಾಮಿಲಿಯವರು ಯಾರು ಮಾತಾಡ್ತಾ ಅವ್ರ ಅಮ್ಮ ಆಗಲಿ, ಅಪ್ಪ ಆಗಲಿ, ಅಜ್ಜ ಏನು ಹೇಳ್ತಾ ಇದ್ದಾರೆ ಅಂದರೆ, ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ನಾವು SP ಅವರು ಒಳ್ಳೆ ಇದ್ದಾರೆ, ಬಟ್ SP ಅವ್ರಿಗೆ ನಾವು ಹೇಳುವಂಥ ಮಾತುಗಳಲ್ಲಿ ಅವರಿಗೆ ಮುಟ್ಲಿಲ್ಲ ಅಂತ ಹೇಳೋದು ಒಂದು ಸಂಶಯ ಅವರಿಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಇಲಾಖೆಯವ್ರ ಹತ್ರ ಮಾತಾಡಿಕೊಂಡು ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು, ಸೊ ದ್ಯಾಟ್ ಇವರಿಗೂ ಮುಕ್ತವಾಗಿ ಕೆಲವೊಂದು ವಿಚಾರಗಳನ್ನು SP ಅವರ ಗಮನಕ್ಕೆ ತರಲಿಕ್ಕೆ ಇದೆ. ಅವರಿಗೆ ಒಂದು ಅವಕಾಶ ಮಾಡಿ ಕೊಡಬೇಕು ಅಂತ ಇದ್ದೇನೆ. ಅದಲ್ಲದೆ ಅವನು ಸುಮಂತಿನ ಅಣ್ಣ ತುಂಬ ಕಷ್ಟದಲ್ಲಿ, ಇವರು ಕೃಷಿ ಮಾಡ್ಕೊಂಡು ಇಲ್ಲಿ ತುಂಬ ಕಷ್ಟದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು. ಎಲ್ಲ ಪೇರೆಂಟ್ಸಿಗೆ ಒಂದು ಆಸೆ ಇರ್ತದೆ, ಮಕ್ಕಳೇ ಅವರ ಜೀವನಕ್ಕೆ ಒಂದು ಆಸರೆ ಆಗಿರ್ತಾರೆ. ಅದು ಈ ಹುಡುಗ ಅಂತೂ ತುಂಬ ಹುಷಾರಿದ್ದ ಕಲಿಯೋದ್ರಲ್ಲಿ. ದೊಡ್ಡವನು ಹುಷಾರಿದ್ದಾನೆ, ಇನ್ನೊಬ್ಳು ಸಣ್ಣ ಮಗಳಿದ್ದಾಳೆ. ಲೋನ್ ಎಲ್ಲ ಮಾಡಿಕೊಂಡು ಅವರು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಸೊ ಆ ಹುಡುಗನಿಗೆ ನಮ್ಮದು ಕುಳಾಯಿ ಫೌಂಡೇಶನ್ ಅಂತ ಹೇಳಿ ಟ್ರಸ್ಟ್ ಇದೆ. ಆ ಮುಖಾಂತರ ಅವನ ಫೀಸಿಗೆ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತಲೂ ಅವ್ರಿಗೆ ಭರವಸೆಯನ್ನು ನೀಡಿದ್ದೇನೆ. ಆದಷ್ಟು ಬೇಗ ಸುಮಂತಿನ ಸಾವಿಗೆ ಒಂದು ಏನು ಅಂತ ಹೇಳಿ ರೀಸನ್ ಎಲ್ಲರೂ ಇಡೀ ಜಿಲ್ಲೆಯಲ್ಲಿ ಜನರು ಏನೋ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸರು ಉತ್ತರ ಕೊಡಬೇಕು. ಈಗ ಎಲ್ಲ ಆ್ಯಂಗಲಲ್ಲೂ ಪೊಲೀಸರ ಮೇಲೆ ಡಿಪೆಂಡ್ ಆಗಿದ್ದೇವೆ ಎಲ್ಲರೂ. ಯಾಕೆಂದರೆ ಅವರು ಅವರ ಸರಿಯಾದ ಕೆಲಸವನ್ನು ಮಾಡಬೇಕು. ಯಾರ ಸಾವು ಸಹ ಹಾಗೆ ಆದರೂ ನಮಗೆ ಅದು ರೀಸನ್ ಒಂದು ಎಲ್ಲರಿಗೂ ಗೊತ್ತಿರಬೇಕು ಅಂತ ಇರ್ತದೆ. ಸೊ ಅವರ ಪೇರೆಂಟ್ಸ್ ತುಂಬ ನೊಂದಿದ್ದಾರೆ. ಒಂದು ಕಡೆ ಅದು ಮರ್ಡರ್ ಅಂತ ಇದೆ, ಇನ್ನೊಂದು ಕಡೆ ಸಹಜ ಸಾವು ಅಂತ ಇದೆ, ಇನ್ನೊಂದು ಕಡೆ ಅವ್ರ ಮಗ ಯಾವ ರೀತಿ ಸತ್ತಿದ್ದಾನಂತ ಅವ್ರಿಗೇ ಗೊತ್ತಿಲ್ಲ. ಈಗ ಇಲ್ಲ, ಪೊಲೀಸರು ನಾನು ಮಾತಾಡ್ತಾ ಇದ್ದಾಗ ತನಿಖೆ ಸ್ಟೇಜಲ್ಲಿ ಇದೆ ಅಂತ ಹೇಳ್ತಿದ್ದು. ಇದೊಂದು ಸಣ್ಣ ಹಳ್ಳಿ. ಇಲ್ಲಿ ಯಾರಿಗೂ ಒಂದು ನಾವು ಜನರಲಿ ಆಗಿ ನೋಡುವಾಗ ಐ ಥಿಂಕ್ ಒಂದು ಸಣ್ಣ ಹುಡುಗನ ಒಂದು ಸಾವನ್ನು ಅದು ಅಷ್ಟು ಮಿಸ್ಟ್ರಿಯಸ್ ಕೇಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ನೋಡುವಂಥದ್ದೇನಿಲ್ಲ, ದೃಷ್ಟಿ ಏನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಸರಿಯಾದ ತನಿಖೆ ಮಾಡಿದರೆ ಸಿಂಪಲ್ ಅಲ್ವಾ? ಒಂದು ಮರ್ಡರ್ ಅಂತ ಹೇಳಬೇಕು ಪೊಲೀಸರು. ಅಲ್ಲ, ಇದು ಮರ್ಡರ್ ಅಲ್ಲ, ಸಹಜವಾದ ಸಾವು ಅಂತ ಹೇಳಬೇಕು. ಮತ್ತು ತೆಂಗಿನಕಾಯಿ ತಲೆಗೆ ಬಿದ್ದಂತ ಹೇಳ್ಬೋದು, ಅಥವಾ ಏನೋ ಒಂದು ರೀಸನ್ ಕೊಡ್ಬೋದಲ್ಲ. ಏನು ರೀಸನ್ ಪೋಸ್ಟ್ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರ್ತದೆ. ಈಗ ಈ ಹುಡುಗ ಯಾವ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದಾನೆ ಅಂತಾದರೆ ತುಂಬ ದೊಡ್ಡವನಲ್ಲ. ತುಂಬ ದೊಡ್ಡವನಂದರೆ ನೂರಾರು ರೀಸನ್ಸ್ಗಳಿರ್ತದೆ. ಬಟ್ ಒಂದು ಸಣ್ಣ ಹುಡುಗ, 9ನೇ ಕ್ಲಾಸ್ ಹುಡುಗ ಈ ರೀತಿ ಸಾವನ್ನಪ್ಪಿದ್ದಾನಂತಾದರೆ ಅದು ಯಾವ ಕಾಂಟ್ರವರ್ಸಿಗಿಲ್ಲ, ಕಲಿಯೋದ್ರಲ್ಲಿ ಹುಷಾರಿದ್ದಾನೆ. ಆ ರೀತಿ ಇರುವಾಗ ಇದನ್ನು ಇಷ್ಟು ಎಕ್ಸಾಜುರೇಟ್ ಮಾಡ್ಕೊಂಡು ಇಷ್ಟು ಎಳ್ಕೊಂಡು ಹೋಗುವಂಥ ಅಗತ್ಯ ಇಲ್ಲ ಅಂತ ನನ್ಗೆ ಕಾಣ್ತದೆ. ಮತ್ತು ನಾನು ಯೂಟ್ಯೂಬರ್ಸ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೋಡ್ತಾ ಇದ್ದೇವೆ ತುಂಬ ಟೈಮಿಂದ ಬಾಯಿಗೆ ಬಂದದ್ದು ಮಾತಾಡೋದು, ಅವರೇ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಆಗೋದು, ಅವರೇ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಕಣ್ಣು ಮುಂದೆ ಇದೆಲ್ಲ ಆ್ಯಕ್ಟ್ ನಡೆದಾಗೆ ಮಾಡೋದು, ಇದೆಲ್ಲ ಖಂಡಿತವಾಗಿ ತಪ್ಪು. ಬೋಳಂಗಡಿ ಅಂತ ಹೇಳುವ ಒಬ್ಬ ರಿಪೋರ್ಟರ್ ಲಾಸ್ಟ್ ಟೈಮ್ ಬಾಯಿಗೆ ಬಂದಾಗೆ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಈ ಫ್ಯಾಮಿಲಿ ತುಂಬ ನೊಂದಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ. ಆ ಅಣ್ಣ ಸಹ ತಮ್ಮ ಸತ್ತಿದ್ದಾನಂತ ಹೇಳುವ ಬೇಜಾರದಲ್ಲಿದ್ದಾನೆ. ಅದೆಲ್ಲ ಬಿಟ್ಟು ಇವರು ಬಾಯಿಗೆ ಬಂದದ್ದು ಇಂಥ ಹೇಳಿಕೆಗಳನ್ನು ಅವರ ಕಣ್ಣು ಮುಂದೆ ಎಲ್ಲ ನಡ್ಕೊಂಡು ಹಾಗಾದ್ರೆ ಪೊಲೀಸರಿಗೆ ಈಸಿ. ಬೋಳಂಗಡಿಯನ್ನು ಫಸ್ಟ್ ಕರ್ಕೊಂಡು ಹೋಗಿ ಒಳಗಾಕಿ, ಅವ್ರ ಹತ್ರ ಇನ್ವೆಸ್ಟಿಗೇಷನ್ ಮಾಡಿಸಿ. ಯಾಕಂದ್ರೆ ಅವ್ರಿಗೆ ಅಷ್ಟು ಸ್ಪಷ್ಟತೆ ಇದೆ.
ಅವನನ್ನ ಮರ್ಡರ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅವ್ರದ್ದೇ ಆದ ಒಂದು ಮಾತುಗಳನ್ನು ಇಂಥವ್ರ ಮೇಲೆ ಫಸ್ಟ್ ಕಾನೂನು ಕ್ರಮಗಳನ್ನು ತಗೊಳ್ಬೇಕು. ಬೇಡದ್ದು, ಇಲ್ಲದ್ದು ಸುಳ್ಳು ಸುದ್ದಿಗಳನ್ನು ಹಬ್ತಾರಲ್ಲ. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಅವರ ಮಗುವನ್ನು ದೇ ಹ್ಯಾವ್ ಲಾಸ್ಟ್ ದ ಫ್ಯಾಮಿಲಿ ಹ್ಯಾಸ್ ಲಾಸ್ಟ್ ದ ಚೈಲ್ಡ್. ಅದರ ಮೇಲೆ ಇಂಥ ನಾನ್‌ಸೆನ್ಸ್‌ಗಳನ್ನೆಲ್ಲ ಕೇಳುವಂಥದ್ದು. ಸೊ ಇಂಥವ್ರ ಮೇಲೇನು ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ಆಗ್ಬೇಕು. ಇದಕ್ಕೆ ಎಲ್ಲ ಪರಿಹಾರ ಏನು ಅಂದ್ರೆ ಪೊಲೀಸರು ನೀಡ್ ಟು ಸ್ಪೀಕ್. ದೇ ನೀಡ್ ಟು ಎಕ್ಸ್‌ಪ್ಲೇನ್ ಏನು ಅಂತ. ರಿಪೋರ್ಟಲ್ಲಿ ಏನಿದೆ, ಆ ಹುಡುಗ ಹೇಗೆ ಸತ್ತಿದ್ದಾನೆ. ಒಂದಿಷ್ಟು ಸಣ್ಣ ಹುಡುಗನ ಪ್ರಾಬ್ಲಮನ್ನು ಇವರಿಗೆ ಕೇಸನ್ನು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ತುಂಬಾ ಆಶ್ಚರ್ಯ ಅಂತ ಅನಿಸ್ತದೆ. ಈಗಾಗಲೇ ಅವರು ಹೋಮ್ ಮಿನಿಸ್ಟರನ್ನು ಭೇಟಿ ಮಾಡಿದ್ದಾರೆ. ಅವರು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಭರವಸೆ ಆದಷ್ಟು ಬೇಗ ಈಡೇರ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.